ಭಾರತೀಯ ಚಿತ್ರರಂಗದ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಪುನೀತ್ ರಾಜ್ಕುಮಾರ್ ಅವರ ಸಾವಿನ ಸುದ್ದಿ ಕೇಳಿ ದಿಗ್ಭ್ರಾಂತರಾಗಿದ್ದಾರೆ. ರಜನಿ ಖುದ್ದು ಹೃದಯ ಸಂಬಂಧಿ ತೊಂದರೆಗೊಳಗಾಗಿದ್ದರಿಂದ ಕಳೆದ ತಿಂಗಳು 28ರಂದು ಅವರನ್ನು ಚೆನ್ನೈನ ಕಾವೇರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆಸ್ಪತ್ರೆಗಳ ಮೂಲಗಳ ಪ್ರಕಾರ ತಲೈವಾಗೆ ಕಾರ್ಟಿಯಡ್ ಆಕ್ಟರ್ ರಿವ್ಯಾಸ್ಕುಲರೈಸೇಷನ್ ಮಾಡಲಾಗಿದೆಯಂತೆ. 3 ದಿನಗಳ ನಂತರ ಅವರನ್ನು ಡಿಸ್ಚಾರ್ಜ್ ಮಾಡಲಾಯಿತು. ರಜನಿ ಆಸ್ಪತ್ರೆಗೆ ದಾಖಲಿಸಿದ ಮರುದಿನವೇ ಪುನೀತ್ ರಾಜ್ಕುಮಾರ್ ಅವರನ್ನು ಬೆಂಗಳೂರಿನ ವಿಕ್ರಮ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. 70 ವರ್ಷದ ತಮಿಳು ಸೂಪರ್ ಸ್ಟಾರ್ ಚೇತರಿಸಿಕೊಂಡು ನಗುನಗುತ್ತಾ ಮನೆಗೆ ಮರಳಿದ್ರೆ 46 ವಯಸ್ಸಿನ ಕನ್ನಡದ ಸೂಪರ್ ಸ್ಟಾರ್ ಕುಟುಂಬಸ್ಥರು ಮತ್ತು ಕೋಟ್ಯಾಂತರ ಅಭಿಮಾನಿಗಳ ನಗುವಿನ ಮೇಲೆ ನಿರ್ಬಂಧ ಹೇರಿ ದೊಡ್ಡಮನೆಯಿಂದ ಬಾರದ ಲೋಕಕ್ಕೆ ಹೋಗ್ಬಿಟ್ರು. ರಜನಿಕಾಂತ್ ಆಸ್ಪತ್ರೆಯಲ್ಲಿದ್ದಾಗ ಅವರ ಡಾಕ್ಟರ್ ಶಿವಣ್ಣನಿಗೆ ಫೋನ್ ಮಾಡಿದ್ದರಂತೆ. ಬುಧವಾರದಂದು ಖುದ್ದು ರಜನಿಕಾಂತ್ ಶಿವಣ್ಣನಿಗೆ ಫೋನ್ ಮಾಡಿ ಅತೀವ ದುಃಖವನ್ನು ವ್ಯಕ್ತಪಡಿಸಿದ್ರು. ಬುಧವಾರ ಬೆಳಗ್ಗೆ ಈ ವಿಷಯವನ್ನು ಶಿವಣ್ಣ ಮಾಧ್ಯಮದವರಿಗೆ ತಿಳಿಸಿದ್ರು. ಅಪ್ಪು ರಜನಿ ಸರ್ ಅವರ ಮುಂದೆ ಬೆಳೆದ ಮಗು, ಅವನು ಚಿಕ್ಕವನಿದ್ದಾಗ ಎತ್ತಿ ಆಡಿಸಿದ್ದಾರೆ, ಅವನ ಮೇಲೆ ಅವರಿಗೆ ಬಹಳ ಪ್ರೀತಿ ಇತ್ತು ಎಂದು ಶಿವಣ್ಣ ಹೇಳಿದ್ರು. ಹಾಗೆ ರಜನಿಯವರ ಪತ್ನಿ ಲತಾ ಅವರು ಕೂಡ ಶಿವಣ್ಣನಿಗೆ ಫೋನ್ ಮಾಡಿ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.